ನೌಷದ್ ಕ್ಲಾಸಿಕ್ ನಿರ್ದೇಶನದ ಬದಲಾವಣೆ ಕಿರುಚಿತ್ರದ ಬಗ್ಗೆ ನೀವು ಕೇಳಿ ಹೇಳ್ತೀರಾ. ಏಕೆಂದ್ರೆ ಈಗಾಗಲೇ ನಾವು ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಬಂದಿದ್ದೀವಿ. ಆದರೆ ಕೋಸ್ಟಲ್ವುಡ್ ಸ್ಟಾರ್, ಸ್ಯಾಂಡಲ್ವುಡ್ ಸ್ಟಾರ್ ಹಾಗೆ ರಿಯಾಲಿಟಿ ಸ್ಟಾರ್ಗಳು ಬದಲಾವಣೆಯ ಬಗ್ಗೆ ಏನು ಹೇಳಿದ್ರು ಅನ್ನೋದು ನಿಮಗೆ ಗೊತ್ತಾ? ಅಂದಹಾಗೆ ಸಾಮಾಜಿಕ ಕಳಕಳಿಯುಳ್ಳ ಬದಲಾವಣೆ ಕಿರುಚಿತ್ರಕ್ಕೆ ಬಣ್ಣದ ಜಗತ್ತೇ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ. ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಇದರ 3ನೇ ವರ್ಷದ ಸಂಭ್ರಮಾಚರಣೆಯ ಪ್ರಯುಕ್ತ ಇದರ ಸಹಯೋಗದೊಂದಿಗೆ ನಿರ್ಮಾಣಗೊಂಡ ಬದಲಾವಣೆ ಮಂಗಳೂರಿನ ಫೋರಂ ಮಾಲ್ನಲ್ಲಿ ರಿಲೀಸ್ ಆಗಲಿದೆ. ಈ ಬಗ್ಗೆ ನಟಿ ಭಾವನಾ ರಾವ್ ಹಾಗೆ ಸೋನು ಗೌಡ ಏನಂದ್ರು ಅವರ ಮಾತಿಂದಲೇ ಕೇಳ್ಕೊಂಡು ಬರೋಣ. ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಇದರ 3ನೇ ವಾರ್ಷಿಕೋತ್ಸವ ಪ್ರಯುಕ್ತ ಬ್ಲಡ್ ಡೊನೇಷನ್ ಎಕ್ಸ್ಪೋ ನಡೆಯಲಿದೆ. ಇದೇ ಆಗಸ್ಟ್ 3rd and 4th ಮಂಗಳೂರಿನ ಫೋರಂ ಫೀಚಾ ಮಾಲ್ನಲ್ಲಿ. ಕಾರ್ಯಕ್ರಮದಲ್ಲಿ ರಕ್ತದಾನದ ಮಹತ್ವ ಸಾರುವ ಕಿರುಚಿತ್ರ ಪ್ರದರ್ಶನ, ಸಂಸ್ಥೆಯ ಕರಪತ್ರ ಬಿಡುಗಡೆ ಹಾಗೆ ರಕ್ತದಾನದ ಶಿಬಿರ ಅದರ ಮಹತ್ವವನ್ನು ನೀಡಲಾಗುತ್ತೆ. ಆ್ಯಂಡ್ ಎಸ್ಪೆಷಲಿ ಪುಟಾಣಿಗಳಿಗೆ ಕಾರ್ಯಾಗಾರ, ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಡಿಬೇಟ್ಸ್ಗಳು ನಡೆಯುತ್ತೆ, ಸಾಮಾಜಿಕ ಡಿಬೇಟ್ಸ್ ನಡೆಯುತ್ತೆ. ಸೊ ಐ ಥಿಂಕ್ ನೀವೆಲ್ಲರೂ ಬರಬೇಕು. ಆ್ಯಂಡ್ ರಕ್ತದಾನ ಎಷ್ಟು ಇಂಪಾರ್ಟೆಂಟು ಅದ್ರ ಅವೇರ್ನೆಸ್ ಎಲ್ಲರಿಗೂ ತಿಳಿಸ್ಬೇಕು. ಆ್ಯಂಡ್ ಐ ಹೋಪ್ ಆ್ಯಂಡ್ ವಿಶ್ ದಟ್ ಎಲ್ಲರೂ ಹ್ಯಾಪಿಯಾಗಿ ಹೆಲ್ದಿಯಾಗಿರಬೇಕು ಅಂತ. ಧನ್ಯವಾದಗಳು ಆ್ಯಂಡ್ ಗುಡ್ ಲಕ್ ಟು ಆಲ್ ಆಫ್ ಯು. ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ 3rd year ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ತದೆ. ಸೊ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಬ್ಲಡ್ ಡೊನೇಷನ್ ಎಕ್ಸ್ಪೋ 2019 ಆಗಸ್ಟ್ 3rd ಮತ್ತೆ 4th ಫೋರಂ ಫಿಸ್ ಮಾಲ್ ನಲ್ಲಿ ನಡೀತಾ ಇದೆ. ಸೊ ದಯವಿಟ್ಟು ಭೇಟಿ ನೀಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಹಲವಾರು ಕಾರ್ಯಕ್ರಮಗಳು ನಿಮಗೋಸ್ಕರ ಆಯೋಜಿಸಿದ್ದಾರೆ. ಸೊ ಪ್ಲೀಸ್ ಡೂ ವಿಸಿಟ್ ಫೋರಂ ಫಿಸ್ ಮಾಲ್ ಇನ್ ಮ್ಯಾಂಗ್ಳೂರ್. And all the best to the whole team and congratulations once again for celebrating 3rd year anniversary. ಇನ್ನು ಕೋಸ್ಟಲ್ವುಡ್ನ ಸ್ಟಾರ್ ಡೈರೆಕ್ಟರ್ ದೇವದಾಸ್ ಕಾಪಿಕಾಡ್ ಕೂಡ ಚಿತ್ರದ ಬಗ್ಗೆ ಹಾಗೆ ಟೀಮ್ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಶುಭ ಹಾರೈಸಿದ್ರು. ಹಾಗೆ ಮತ್ತೊಬ್ಬ ಸ್ಟಾರ್ ಡೈರೆಕ್ಟರ್ ರಂಜಿತ್ ಸುವರ್ಣ ಕೂಡ ಬದಲಾವಣೆಗೆ ಶುಭ ಹಾರೈಸಿದಲ್ಲದೆ ನಿರ್ದೇಶಕ ನೌಷದ್ ಕ್ಲಾಸಿಕ್ ಬಗ್ಗೆಯೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ರಿಜಿಸ್ಟರ್ ಮಕ್ಕಳು ಮೂಜಿಬಾಕ 4 ತಾರೀಕಿಗೆ ಒಂದು ವಿಶೇಷವಾದ ದಾನವನ್ನಾಗ ಬ್ಲಡ್ ದಾನ ಒಂದು ಜೀವ ಒರಿಪಾಯರೆ ಯಾಪ್ಪಲ ಒಂದು ಬ್ಲಡ್ ನೆತ್ತಿರ ಭಾರಿ ಅತ್ಯಗತ್ಯ ಅಂಚಿನ ಒಂದು ದಾನದ ಒಂಜಿ ಸಂಸ್ಥೆ ಎಂದು ಮೂಜಿಬಾಕ 4 ತಾರೀಕಿಗೆ ಫೋರಂ ಪಿಜ್ಜಾ ಮಾಲ್ಡ್ ಒಂದು ರಡ್ಡ್ ಬೃಹತ್ ಕಾರ್ಯಕ್ರಮ ದೇವಂದೇರು ಐಕ್ಕೆ ಸಂಬಂಧಪಟ್ಟ ಕೆಲವು ಸಿನಿಮಾಲು ಐದು ಪಕ್ಕ ಜನಕ್ಕಳಿಗೆ ಮುಟ್ಟುನಂಚಿನ ಕೆಲವು ಕಾರ್ಯಕ್ರಮಗಳು ರಡ್ಡು ದಿನಲ ಮುಕ್ಕಲು ದೇವಂದೇರು ಮಾತ ಬಲೆ ಯಾನ ಬರ್ಪೆ నేను ಮಾತರೆಗಳ ಮುಟ್ಟಲಾಗ ಮಲ್ಪುಗ ಈ ಸಂಸ್ಥೆಗೆ ದೇವರು ಆಯುಷ್ಯ ಕರಡು ಆರೋಗ್ಯ ಕರಡು ಈ ಜವಣೆರಿಗೆ ನನ್ನ ದುಂಬಾಗಲ ಇಂಚಿನ ಒಂದು ಎಡೆಟ್ಟೆ ಕೆಲಸ ಮಲ್ಪನ ಒಂಚಿ ಶಕ್ತಿನ ದೇವರ ಕರಡು ಎನ್ನ ಪ್ರಾರ್ಥನೆ. ಎನ್ನ ಫ್ರೆಂಡ್ ನೌಷದ್ ಕ್ಲಾಸಿಕ್ ಬೆನ್ನ ನಿರ್ದೇಶನದ ಮೂಡು ಬರಂದು ನಂಚಿನ ಬದಲಾವಣೆ ನಮ್ಮಿಂದಲೇ ಪಂಪಿನಂಚಿನ ಒಂದು ಶಾರ್ಟ್ ಫಿಲಮ್ ಎಡ್ಡೆ ಮೆಸೇಜ್ ಇತ್ತಿನ ಸೋಷಿಯಲ್ಗೆ ಎಡ್ಡೆ ಮೆಸೇಜ್ ಕೊಡ್ಪೇನಂಚಿನ ಒಂದು ಶಾರ್ಟ್ ಫಿಲಮ್ ಮುಂದೆ ಆಗಸ್ಟ್ 3ನೇ ತಾರೀಕಿಗೆ ಬೈಯಡ್ ಫೋರಂ ಮಾಲ್ಡ್ ಬಿಡುಗಡೆ ಆವೊಂದುಂಟು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಮಾತೆಲ್ಲ ಬರ್ತದು ಈ ಒಂದು ಹೊಸ ತಂಡಕ್ಕೆ ಪ್ರೋತ್ಸಾಹ ಮಲ್ಪಲೆ. ಸೊ ಅಂಚನೆ ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ ದೇವ್ರ ಎಡ್ಡೆ ಅಲ್ಪಡು ನನ್ನ ತಿಂಚಿನ ಎಡೆಡ್ಡೆ ಸೋಷಿಯಲ್ಗೆ ಮೆಸೇಜ್ ಕೊಡ್ಪಿನ ಸಿನಿಮಾ ಮಲ್ಪುಲಕ ಅವಾರ್ಡ್. ಸೊ ಆಲ್ ದಿ ಬೆಸ್ಟ್ ನೌಷದ್. ಕೋಸ್ಟಲ್ವುಡ್ ಹಾಗೆ ಸ್ಯಾಂಡಲ್ವುಡ್ನ ನಿರ್ದೇಶಕ ಕಿಶೋರ್ ಮೂಡಬಿದ್ರೆ ಬದಲಾವಣೆಗೆ ಶುಭ ಹಾರೈಸಿದ್ರು. ಅಷ್ಟೇ ಅಲ್ಲದೆ ನಿರ್ದೇಶಕ ನೌಷದ್ ಅವರಿಗೂ ಒಂದು ಕಿವಿ ಮಾತನ್ನು ಹೇಳಿದ್ರು. ಅದು ಏನು ಗೊತ್ತಾ? ಅವರ ಮಾತಿಂದೇ ಕೇಳ್ಕೊಂಡು ಬರೋಣ. ಬ್ಲಡ್ ಹೆಲ್ಪ್ಲೈನ್ ಇವರ 3ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಇವರ ಸಹಯೋಗದಲ್ಲಿ ನೌಷದ್ ಕ್ಲಾಸಿಕ್ ಇವರು ನಿರ್ದೇಶನ ಮಾಡಿರುವಂಥ ಒಂದು ಕಿರುಚಿತ್ರ ಬದಲಾವಣೆ ನಮ್ಮಿಂದಲೇ ಅನ್ನೋ ಈ ಕಿರುಚಿತ್ರ ಇದೇ ಬರುವಂಥ ಶನಿವಾರ 3ನೇ ತಾರೀಕು ಫಾರಂ ಮಾಲಲ್ಲಿ ಬಿಡುಗಡೆ ಆಗಲಿಕ್ಕಿದೆ ಸಂಜೆ 4 ಗಂಟೆಗೆ. ಎಲ್ಲರೂ ಈ ಕಿರುಚಿತ್ರನ ನೋಡಿ ಒಂದು ಸಾಮಾಜಿಕ ಕಾಳಜಿಯುಳ್ಳಂತಹ ಕಿರುಚಿತ್ರ ನೋಡಿ ಸಪೋರ್ಟ್ ಮಾಡಿ. ನೌಷದ್ ಆಲ್ ದ ಬೆಸ್ಟ್. ಇನ್ನೂ ಇಂಥ ಒಳ್ಳೊಳ್ಳೆ ಕಿರುಚಿತ್ರಗಳನ್ನ ಕೊಡಿ. ಆಲ್ ದ ಬೆಸ್ಟ್. ಅದೆಷ್ಟೋ ಕನ್ನಡ ಹಾಗೆ ತುಳು ಸಿನಿಮಾ ಧಾರಾವಾಹಿಗಳಲ್ಲಿ ಅಭಿನಯಿಸುವುದರ ಜೊತೆಗೆ ಒಂದೆಷ್ಟು ಧಾರಾವಾಹಿಗಳನ್ನು ನಿರ್ದೇಶನ ಹಾಗೆ ನಿರ್ಮಾಣ ಮಾಡಿರೋ ಮೂಲತಃ ರಂಗಭೂಮಿ ಕಲಾವಿದ ರಮೇಶ್ ರೈ ಕುಕ್ಕುವಳ್ಳಿ ಕೂಡ ಬದಲಾವಣೆ ಕಿರುಚಿತ್ರಕ್ಕೆ ಶುಭ ಹಾರೈಸಿದ್ದಾರೆ. ಜೊತೆಗೆ ನಿರ್ದೇಶಕ ನೌಷದ್ ಬಗ್ಗೆಯೂ ಒಂದು ಸೀಕ್ರೆಟ್ ಅನ್ನು ರಿವೀಲ್ ಮಾಡಿದ್ದಾರೆ. ಅದೇ ರೀತಿ ತುಳುನಾಡಿನಾದ್ಯಂತ ಚೋಟು ಎಂದೇ ಖ್ಯಾತಿಯಾಗಿರೋ ನಟ ಉಮೇಶ್ ವಿಜಾರು ಕೂಡ ಬದಲಾವಣೆಗೆ ಜೈ ಎಂದಿದ್ದು ನೌಷದ್ ಅವರ ಸೀಕ್ರೆಟ್ ಒಂದನ್ನು ಕೂಡ ಇವರು ಬಿಚ್ಚಿಟ್ಟಿದ್ದಾರೆ.
ಬಂದುಲೆ ಎನ್ನ ಆತ್ಮೀಯ ಮಿತ್ರೆ ಸಿನಿಮಾ ರಂಗೋಡು ಬೆಂತಿನಾರು ಅವ ತಂದೆ ಎನ್ನಂಚಿನ ಅವೇತೋ ಕಲಾವಿದರಿಗೆ ಪ್ರಚಾರ ಕೊಡ್ತಿನ ಒಂದು ಎಡ್ಡೆ ಮನಸ್ಸದ ನೌಷಾದ್ ಕ್ಲಾಸಿಕ್ మీరు ನಿರ್ದೇಶನ ಮಲ್ತಿನಂಚಿನ ಒಂದು ಕಿರುಚಿತ್ರ ಬದಲಾವಣೆ ನಮ್ಮಿಂದಲೇ ಪಂಪಿನ ಕಿರುಚಿತ್ರದ ಬಿಡುಗಡೆ ಲೇಸು ಆಗಸ್ಟ್ 3 ತಾರೀಕು ಬಯ್ಯ 4 ಗಂಟೆಗೆ ಕುಡ್ಲದ ಫೋರಂ ಮಾಲ್ ನಡಪೆರಟು ಮಾತೆಲ್ಲ ಸಪೋರ್ಟ್ ಮಾಡ್ಕೊಡು ಅಂಜನೆ ಈ ಕಿರುಚಿತ್ರ ಯಶಸ್ವಿ ಅವಾರ್ಡ್ ಬಂದು ಯಾನ ಶುಭ ಹಾರೈಕೆ ಮಾಡ್ಕೊಂಡೆ ಬಂದುಲೆ ನೌಷಾದ್ ಕ್ಲಾಸಿಕ್ ಪಂಡ ತುಳು ಚಿತ್ರರೇನು ಬಂದಾಗ ಪ್ರಮೋಷನ್ ಮಾಡ್ಪುನಾರು ಒಂಜಿ ತುಳು ಚಿತ್ರ ಉಲ್ಲ ಬತ್ತಂದಂಡ ಆಯ್ತ ಡೀಟೇಲ್ಸ್ ದೇತೊಂದು ಜನಕ್ಲಿಗೆ ಆಯ್ತ ಬಗ್ಗೆ ತೆರಿಪವನಾರು ಅಂಚಿತ್ತಿನ ಒಂಜಿ ನೌಷಾದ್ ಎಂಕ್ಲೆನ ತುಳು ಚಿತ್ರದ ಚಲನಚಿತ್ರದ ಒಂಜಿ ನೌಷಾದ್ ನಿರ್ನ ಒಂಜಿ ಕಿರುಚಿತ್ರ ಒಂಜಿ ಎಪ್ಪೊಡ್ದಿಂಚಿ ಅರ್ನೊಂಜಿ ಆಸೆ ಬದಲಾವಣೆ ನಮ್ಮಿಂದಲೇ ಇದು ಮಾಡ್ಬಿಡ ಒಂಜಿ ಸಮಾಜಕ್ಕೂ ಒಂಜಿ ಎಡ್ಡೆ ಸಂದೇಶವನ್ನು ಸಾರು ಅಂಚಿನ ಒಂಜಿ ಕಿರುಚಿತ್ರ ಎಲ್ಲಂಜಿ ಒಂದೇ ಬರ್ಪಿನ ಆಗಸ್ಟ್ 3 ತಾರೀಕಿಗೆ ಫೋರಂ ಮಾಲ್ಡ್ ಬಿಡುಗಡೆ ಉಂಡು ಬಂದುಲೆ ನಿಕುಲು ಹೆಚ್ಚಿನ ಸಂಖ್ಯೆಡು ಈ ಕಾರ್ಯಕ್ರಮಕ್ಕೂ ಬರೋಡು ಅರೆಗೆ ಇಂಚಿನೊಂಜಿ ಎಡ್ಡೆ ಬೇಲೆ ಮಲ್ಪನಂಚಿನ ನೌಷಾದ್ರಿಗೆ ನಮ್ಮ ಸಪೋರ್ಟ್ ಕೊರಡು ಪ್ರೋತ್ಸಾಹ ಕೊರಡು ಯಾನ್ಲ ಬಂದುಲೆ ನಿಕುಲ ಬಲ್ಲಿ ನಿಕುಲ್ ನಕ್ಲೆಲ್ಲ ತೊಂಬಲಿ ಮಾತಿರಲ್ಲ ಆಲ್ ದಿ ಬೆಸ್ಟ್ ನೌಷಾದರೆ ಓಕೆ. ಇನ್ನು ಕಾಮಿಡಿ ಕಿಲಾಡಿ ರಿಯಾಲಿಟಿ ಶೋ ಮೂಲಕ ಮನೆ ಮಂದಿಯನ್ನು ಹಾಸ್ಯದ ಕಡಲಲ್ಲಿ ತೇಲಿಸೋ ಕಾಮಿಡಿ ಕಿಂಗ್ಸ್ ಬದಲಾವಣೆ ಕಿರುಚಿತ್ರದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಅಷ್ಟೇ ಅಲ್ಲದೆ ಚಿತ್ರದ ಮುಖ್ಯ ಪಾತ್ರಧಾರಿ ವಂಶಿ ಕೂಡ ಬದಲಾವಣೆಯ ಬಗ್ಗೆ ಒಂದಿಷ್ಟು ಸೀಕ್ರೆಟ್ಗಳನ್ನು ರಿವೀಲ್ ಮಾಡಿದ್ದಾರೆ. ಯಾವೆಲ್ಲ ಸ್ಟಾರ್ಸ್ ಏನೇನು ಹೇಳಿದ್ರು ಒಮ್ಮೆ ಕೇಳ್ಕೊಂಡು ಬರೋಣ. ನಾನು ನಿಮ್ಮ ಜಿ ಕನ್ನಡದ ಕಾಮಿಡಿ ಕಿಲಾಡಿ ಅನೀಶ್ ಅಮೀನ್ ವೇಣರು. ಇದೇ ಬರುವ ಆಗಸ್ಟ್ 3ರಂದು ಮಂಗಳೂರಿನ ಫಾರಂ ಮಾಲಲ್ಲಿ 4 ಗಂಟೆಗೆ ಒಂದು ಅತ್ಯದ್ಭುತವಾದಂತಹ ಕಿರುಚಿತ್ರ ರಿಲೀಸ್ ಆಗ್ತಾ ಇದೆ. ಈ ಕಿರುಚಿತ್ರ ಬೇರೆ ಯಾವುದೂ ಅಲ್ಲ, ಬದಲಾವಣೆ ನಮ್ಮಿಂದಲೇ. ಈ ಬದಲಾವಣೆ ನಮ್ಮಿಂದಲೇ ಕಿರುಚಿತ್ರವನ್ನು ನಿರ್ದೇಶನ ಮಾಡಿದವರು ನೌಷಾದ್ ಕ್ಲಾಸಿಕ್, ಹಾಗೆ ಇದರ ಸಂಗೀತ ನಿರ್ದೇಶನ ಮಾಡಿದವರು ಆತ್ಮೀಯ ಸ್ನೇಹಿತರಾಗಿರುವಂತಹ ಮಿಥುನ್ ರಾಜ್ ವಿದ್ಯಾಪುರ. ಹಾಗೆ ಈ ಕಿರುಚಿತ್ರದಲ್ಲಿ ನನ್ನ ಆತ್ಮೀಯರು ಕೂಡ ಹೌದು, ನಮ್ಮ ಡ್ರಾಮಾ ಜೂನಿಯರ್ಸ್ 2 ಇದರ ವಿನ್ನರ್, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಇದರ ಖ್ಯಾತಿ ಹೊಂದಿರುವಂತಹ ವಂಶಿ, ನಮಗೆಲ್ಲರೂ ಕೂಡ ಚಿರಪರಿಚಿತ ಜೂನಿಯರ್ ಲಕ್ಷ್ಮಿ ಎಂದೇ ಖ್ಯಾತಿಯನ್ನು ಪಡೆದಿರುವವರು. ಸೊ ಇವರು ಈ ಕಿರುಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಇವರ ಭವಿಷ್ಯ ಉಜ್ವಲವಾಗಲಿ. ಹಾಗೆ ಇಡೀ ಕಿರುಚಿತ್ರ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ನಾವೆಲ್ಲರೂ ಕೂಡ ಈ ಕಿರುಚಿತ್ರವನ್ನು ನೋಡೋಣ, ಬದಲಾವಣೆ ನಮ್ಮಿಂದಲೇ ಆಗಲಿ ಎನ್ನುವಂಥ ಉದ್ದೇಶದಿಂದ ಈ ಕಿರುಚಿತ್ರಕ್ಕೆ ನಾವೆಲ್ಲರೂ ಕೂಡ ಪ್ರೋತ್ಸಾಹ ನೀಡೋಣ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ವಂಶಿ ಆ್ಯಂಡ್ ಟೀಮ್. ನಾನು ನಿಮ್ಮ ಕಾಮಿಡಿ ಕಿಲಾಡಿ ರಾಕೇಶ್ ಪೂಜಾರಿ ಮಾತಾಡ್ತಿದ್ದೀನಿ. ಒಂದು ಖುಷಿಯ ವಿಚಾರ ಏನಪ್ಪ ಅಂತ ಹೇಳಿದರೆ, ಇದೇ ಬರುವ ಶನಿವಾರ 3ನೇ ತಾರೀಕಿನಂದು ಸಂಜೆ 4 ಗಂಟೆ ಹೊತ್ತಿಗೆ ಮಂಗಳೂರಿನ ಫಾರಂ ಮಾಲ್ನಲ್ಲಿ ಬದಲಾವಣೆ ನಮ್ಮಿಂದಲೇ ಅನ್ನೋ ಶಾರ್ಟ್ ಮೂವಿ ರಿಲೀಸ್ ಆಗ್ತಾ ಇದೆ. ಪ್ರಥಮ ಪ್ರದರ್ಶನ ಆಗ್ತಾ ಇದೆ. ಅಲ್ಲಿ ಎಲ್ಲರೂ ಬಂದು ಈ ಶಾರ್ಟ್ ಮೂವಿಯನ್ನು ನೋಡಬೇಕು, ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತಿದ್ದೀನಿ. ಹಾಗೂ ಇದಕ್ಕೆ ನೌಷಾದ್ ಕ್ಲಾಸಿಕ್ ಅವರು ದಕ್ಷ ನಿರ್ದೇಶನ ನೀಡಿದ್ದಾರೆ. ಹಾಗೆ ಮಿಥುನ್ ರಾಜ್ ಅಪೆಟೀಚರ್ ಖ್ಯಾತಿಯ ಇವರು ಉತ್ತಮ ಸಂಗೀತವನ್ನು ನೀಡಿದ್ದಾರೆ. ಹಾಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಡ್ರಾಮಾ ಜೂನಿಯರ್ ಸೀಸನ್ 2 ಖ್ಯಾತಿಯ ವಂಶಿ ಎಕ್ಸ್ಪ್ರೆಷನ್ ಕ್ವೀನ್ ಅವರು ನಾಯಕ ನಟಿಯಾಗಿ ಆಕ್ಟ್ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಮೂಡಿಬಂದಂತಹ ಚಿತ್ರ. ಎಲ್ಲರೂ ಇದೇ ಬರುವ ಶನಿವಾರ 3ನೇ ತಾರೀಕಿನಂದು 4 ಗಂಟೆಗೆ ಫಾರಂ ಮಾಲ್ನಲ್ಲಿ ಮಂಗಳೂರು ಇಲ್ಲಿ ಬಂದು ನೋಡಿ ಸಪೋರ್ಟ್ ಮಾಡಿ. ನಾನು ನಿಮ್ಮ ಪ್ರೀತಿಯ ಕಾಮಿಡಿ ಕಿಲಾಡಿ ಅಪ್ಪಣ್ಣ ರಾಮದುರ್ಗ. ಒಂದು ಗುಡ್ ನ್ಯೂಸ್ ಏನಂದರೆ, ಒಂದು ವಿನೂತನವಾದ ಕಿರುಚಿತ್ರ, ಸಾಮಾಜಿಕ ಕಳಕಳಿ ಹೊಂದಿರುವಂಥ ಕಿರುಚಿತ್ರ ಆಗಿದೆ. ಅದು ಬದಲಾವಣೆ ನಿಮ್ಮಂದಿಲೆ ಅನ್ನುವ ಹೆಸರಿಂದ. ಬದಲಾವಣೆ ನಿಮ್ಮಿಂದ ಅನ್ನುವ ಕಿರುಚಿತ್ರವನ್ನು ನೌಷಾದ್ ಕ್ಲಾಸಿಕ್ ಅವರು ನಿರ್ದೇಶನ ಮಾಡಿರ್ತಾರೆ. ಈ ಚಿತ್ರದಲ್ಲಿ ಬಹುಮುಖ್ಯವಾಗಿ ಡ್ರಾಮಾ ಜೂನಿಯರ್ ಸೀಸನ್ 2 ವಿಜೇತೆಯಾದ ವಂಶಿ ಈ ಸಿನಿಮಾದಲ್ಲಿ ನಾಯಕಿಯಾಗಿ ನಟನೆ ಮಾಡಿದ್ದಾರೆ. ದಯಮಾಡಿ ಈ ಸಿನಿಮಾ ಬಿಡುಗಡೆಗೊಂಡಾಗ ಅದನ್ನು ನೋಡಿ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ನಿಮ್ಮ ದೀಕ್ಷಿತ್ ಶೆಟ್ಟಿ ಮಾಡುವ ನಮಸ್ಕಾರ. ಬದಲಾವಣೆ ನಮ್ಮಿಂದಲೇ ರಕ್ತದಾನದ ಮಹತ್ವವನ್ನು ಸಾರುವಂಥ ಒಂದು ಕಿರುಚಿತ್ರ. ಈ ಸಿನಿಮಾದ ನಿರ್ದೇಶನವನ್ನು ನೌಷಾದ್ ಕ್ಲಾಸಿಕ್ ಅವರು ಮಾಡಿದ್ದಾರೆ. ಹಾಗೆ ಅಪ್ಪೆ ಟೀಚರ್ ಖ್ಯಾತಿಯ ಗಾಯಕ ಮಿಥುನ್ ರಾಜ್ ಅವರು ಈ ಸಿನಿಮಾದ ಸಂಗೀತ ನಿರ್ದೇಶಕರು. ನಿಮ್ಮೆಲ್ಲರ ನೆಚ್ಚಿನ ಡ್ರಾಮಾ ಜೂನಿಯರ್ ಸೀಸನ್ 2 ವಿನ್ನರ್ ಬಾಲನಟಿ ವಂಶಿ ಅವರು ಈ ಸಿನಿಮಾದ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಐ ವಿಶ್ ದ ಹೋಲ್ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಈ ಸಿನಿಮಾ ಮಂಗಳೂರಿನ ಫೋರಂ ಮಾಲಲ್ಲಿ ಆಗಸ್ಟ್ 3ನೇ ತಾರೀಕು 4 ಗಂಟೆಗೆ ಪ್ರದರ್ಶನಗೊಳ್ಳಲಿದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಿನಿಮಾನ ನೋಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಅನ್ನೋದು ನನ್ನ ಆಸೆ ಹಾಗೂ ನಾನು ಕೇಳ್ಕೊತಾ ಇರೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಾನು
ನಾನು ನಿಮ್ಮ ಪ್ರೀತಿಯ ಡ್ರಾಮಾ ಜೂನಿಯರ್ ಸೀಸನ್ 2 ವಿನ್ನರ್ ವಂಶಿ ಮಾತಾಡ್ತಾ ಇದ್ದೇನೆ. ಬದಲಾವಣೆ ನಮ್ಮಿಂದಲೇ ಆಗಸ್ಟ್ 3ಕ್ಕೆ ರಿಲೀಸ್ ಆಗ್ತಾ ಇದೆ. ಬ್ಲಡ್ ಹೆಲ್ಪ್ಲೈನ್ ಇವರ 3ನೇ ವರ್ಷದ ಆ್ಯನಿವರ್ಸರಿ ಸಹಯೋಗದಲ್ಲಿ ಈ ಒಂದು ಫಿಲಮ್ ಫಾರಮ್ ಹಾಲಲ್ಲಿ 4 ಗಂಟೆಗೆ ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ಬಂದು ನಮಗೆ ಪ್ರೋತ್ಸಾಹ ಮಾಡಬೇಕು. ಇವರು ನೌಶಾದ್ ಸರ್, ನಮ್ಮ ಮೂವಿಯ ಡೈರೆಕ್ಟರ್. ಇವರು ಕೂಡ ಒಳ್ಳೆ ಮೂವಿಗಳನ್ನು ಮಾಡಿದ್ದಾರೆ. ನಿಮ್ಮ ಪ್ರೋತ್ಸಾಹ ನಮ್ಮ ಹೋಲ್ ಟೀಮ್ಗೆ ಹಾಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ನಾಳೆ ಅಂದರೆ ಆಗಸ್ಟ್ 3ರಂದು ಸಂಜೆ 4 ಗಂಟೆಗೆ ಮಂಗಳೂರಿನ ಫೋರಂ ಮಾಲ್ನಲ್ಲಿ ರಿಲೀಸ್ ಆಗಲಿರೋ ಬದಲಾವಣೆ ನಮ್ಮಿಂದಲೇ ಕಿರುಚಿತ್ರದ ಬಗ್ಗೆ ಇದಕ್ಕಿಂತ ಹೆಚ್ಚಾಗಿ ನಾವೇನು ಹೇಳಬೇಕಾಗಿಲ್ಲ. ಸ್ಟಾರ್ಗಳೇ ಮೆಚ್ಚಿಕೊಂಡಿರೋ ಬದಲಾವಣೆ ಕಿರುಚಿತ್ರವನ್ನು ನೀವು ಒಮ್ಮೆ ವೀಕ್ಷಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.